ಜಯಕಿರಣ ಫಿಲ್ಮ್ಸ್ ರಾಜ್ಯದಲ್ಲಿ ತಯಾರಾದಂತಹ ಪ್ರಕಾಶ್ ಪಾಂಡೇಶ್ವರ್ ನಿರ್ಮಾಣದ ಸೂರಜ್ ಶೆಟ್ಟಿ ನಿರ್ದೇಶನದ ನಾನ್ ವೆಜ್ ತುಳು ಸಿನಿಮಾ ಇದೇ ಫೆಬ್ರವರಿ 6ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ನಿರ್ಮಾಪಕರಾದ ಪ್ರಕಾಶ್ ಪಾಂಡೇಶ್ವರ್ ಇದ್ದಾರೆ, ನಿರ್ದೇಶಕರಾದ ಕೆ ಸೂರಜ್ ಶೆಟ್ಟಿ ಇದ್ದಾರೆ, ನಾಯಕ ನಟ ಅಥರ್ವ ಪ್ರಕಾಶ್ ಇದ್ದಾರೆ, ಇಸ್ಮಾಯಿಲ್ ವಿನಾಯಕ್ ಈ ಸಿನಿಮಾದಲ್ಲಿ ಪಾತ್ರ ನಿರ್ವಹಣೆ ಮಾಡಿದವರು. ಎಲ್ರಿಗೂ ಸ್ವಾಗತ. ಈ ಸಿನಿಮಾದ ಬಗ್ಗೆ ಈಗ ಮಾಹಿತಿಯನ್ನು ಪ್ರಕಾಶ್ ಪಾಂಡೇಶ್ವರ್ ಅವರು ಹೇಳಿದರು. ನಮಸ್ಕಾರ ಎಲ್ಲರಿಗೂ. ನಮ್ದು ಫೆಬ್ರವರಿ 6ರಂದು ಇಡೀ ಕರ್ನಾಟಕದಂತ ಬಿಡುಗಡೆ ಆಗ್ತದೆ. ತುಳು ಸಿನಿಮಾ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ತುಳು ಇದರಲ್ಲಿ ಈಗ ಈಗ ಇದಕ್ಕಿಂತ ಮೊದಲು ಸೂಪರ್ ಹಿಟ್ ಆದ ಸೂಪ್ರಮ್ ಸೂ ಚಿತ್ರದಲ್ಲಿ ನಟಿಸಿರುವ ಎಲ್ಲ ಪ್ರಕಾಶ್ ತುಮ್ಮಿನಾಡು ಅವರು ಪ್ರಮುಖ ಪಾತ್ರ ಅಂದ್ರೆ ಲೀಡ್ ರೋಲ್ ಇದ್ದಾರೆ. ಅದರೊಟ್ಟಿಗೆ ನನ್ನ ಮಗ ಅಥರ್ವ ಅಂತೇಳಿ ಅವರು ಕೂಡ ಇದ್ದಾರೆ. ಅದಂತ ವಿಶ್ವವಿನಾಯಕ್ ಮತ್ತೆ ಪುಷ್ಪರಾಜ್ ಬೋಳು, ಬಾವ ಬಂದ್ರು, ದೀಪಕ್ ಪಣಾಜಿ ಇವರೆಲ್ಲ ನವೀನ್ ಅದರೊಟ್ಟಿಗೆ ಒಂದು ಚಿಕ್ಕ ಪಾತ್ರದಲ್ಲಿ ಒಳ್ಳೆ ಮಿಂಚಿದ್ದಾರೆ ಅವರು. ನವೀನ್ ದೀಪದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಹಾಗೆ ಚಿತ್ರ ಫೆಬ್ರವರಿ 6ರಂದು ಬಿಡುಗಡೆ ಆಗ್ತಾ ಇದೆ. ಮತ್ತೆ ವಿಶೇಷ ಅಂತ ಹೇಳಿದ್ರೆ ಈಗ ತುಳು ಪಿಕ್ಚರ್ಗೆ ನಮ್ಮ ಇಲ್ಲಿ ಥಿಯೇಟರ್ಗಳಲ್ಲಿ 180, 190, 200, 210 ರೂಪಾಯಿ ತನಕ ಇರ್ತಾರೆ. ಈ ಮೊದಲೆಲ್ಲ ಏನಂತ ಹೇಳಿದ್ರೆ ಥಿಯೇಟರ್ಗೆ ಒಂದು 30% ಫ್ಲೋರ್ ಬಂದು ನೋಡ್ತಾ ಇದ್ರು. ಮೊದಲೊಂದು ಪಿಕ್ಚರ್ ರಿಲೀಸ್ ಆದ ಕೂಡಲೇ ಒಂದು 30% ಬಂದು ಪಿಕ್ಚರ್ ಹೇಗೆ ಉಂಟು ಅಂತ ಹೇಳಿ, ಒಳ್ಳೇದುಂಟಾ ಎಡ್ಡೆ ಅಂತೇಳಿ ಆ ರೀತಿ ಒಂದು ಮಾತುಕತೆ ಇತ್ತು. ಈಗ ಆ ಪರ್ಸೆಂಟೇಜ್ ಒಂದು 2%, 3% ಬಂದಿದೆ ಒಂದು ಪಿಕ್ಚರ್ ರಿಲೀಸ್ ಆದ್ರೆ, ಅಂತ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ನಾವೊಂದು 99 ರೂಪಾಯಿ ಟಿಕೆಟ್ಗೆ ಎಲ್ಲರೂ ಬಂದು, ಯಾಕಂತೇಳಿದ್ರೆ ಖಾಲಿ ಗಂಡಸರು ಮಾತ್ರ ಥಿಯೇಟರ್ಗೆ ಬರೋದಲ್ಲ, ಅವರೊಟ್ಟಿಗೆ ಅವರ ಹೆಂಡತಿ, ಮಕ್ಕಳು, ಮನೆಯವರನ್ನು, ತಾಯಿ ತಂದೆಯನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಬಂದು ಸಿನಿಮಾ ನೋಡ್ಬೇಕು ಅಂತೇಳಿ ಒಂದು ಉದ್ದೇಶದಿಂದ 99 ರೂಪಾಯಿ ಇಟ್ಟಿದ್ದೆ ನಾನು. ಇದರಲ್ಲಿ ನಮಗೇನು ಲಾಭ ಇಲ್ಲ, ಲಾಭದ ಪ್ರಶ್ನೆ ಇಲ್ಲ. ಜನರು ನೋಡ್ಬೇಕು ಅಂತ ಪಿಕ್ಚರ್ ನಾವು ಯಾವ ಡೈರೆಕ್ಟ್ ಪಿಕ್ಚರ್ ಮಾಡುದು ಯಾಕೆ ಅಂತ ಹೇಳಿದ್ರೆ ಜನರು ನೋಡ್ಬೇಕು ಚಿತ್ರ. ಅದ್ರಲ್ಲಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ಜನರು ಬಂದು ನೋಡ್ಬೇಕು. ಅದೇ ಒಂದು ಖುಷಿ ನನಗೆ ಅದು ಖುಷಿ. ದಯಮಾಡಿ ಇದಕ್ಕೊಂದು ಸಪೋರ್ಟ್ ಮಾಡಬೇಕು. ತಾವೆಲ್ಲರೂ ಪತ್ರಿಕೆ ಮಿತ್ರರೆಲ್ಲ ಸಪೋರ್ಟ್ ಮಾಡಬೇಕು. 99 ರೂಪಾಯಿ ಇದು ಮೊದಲನೇ ಸಲ ಮಾಡ್ತಾ ಇದ್ದೇವೆ ನಾವು. ಯಾರು ಇಷ್ಟ ಇಟ್ಟಿದ್ದಾರೆ, ನಡುವಿನಲ್ಲಿ ಒಂದೊಂದು ದಿವಸ ಇಟ್ಟಿದ್ದಾರೆ. ಇದೀಗ ಸ್ಟಾರ್ಟಿಂಗ್ ಇಂದ ಎಂಟು ತನಕ ನಮ್ದು 99 ರೂಪಾಯಿ. ಇದೊಂದು ದಯಮಾಡಿ ನೀವು ಹೈಲೈಟ್ ಮಾಡ್ಬೇಕು. ದಯಮಾಡಿ 99 ರೂಪಾಯಿ ಎಲ್ಲರೂ ಬಂದು ನೋಡುವಂತ ಒಂದು ಇದನ್ನು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು. ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ಇದರಲ್ಲಿ ತುಳುವಿನೆಲ್ಲ ಆರ್ಟಿಸ್ಟ್ ಇದ್ದಾರೆ. ಕೃಷ್ಣಣ್ಣ ಇದ್ದಾರೆ, ನವೀನಣ್ಣ, ಆಮೇಲೆ ವಿನಾಯಕ್ ಇದ್ದಾರೆ, ದೀಪಕ್ ಅಣ್ಣ ಇದ್ದಾರೆ, ರೂಪವರ್ಕರ್ ಇದ್ದಾರೆ, ಅಥರ್ವ ಪ್ರಕಾಶ್ ಇದ್ದಾರೆ, ಮತ್ತೆ ಹೀರೋಯಿನ್ ಆಗಿ ಸಂಜನಾ ಮಗ್ಲಿ ಮಾಡಿದ್ದಾರೆ. ತುಂಬಾ ಆರ್ಟಿಸ್ಟ್ ಇದ್ದಾರೆ. ತುಂಬಾ ಕಾಮಿಡಿ ಸಿನಿಮಾ ಇದೆ. ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ಮತ್ತೆ ವಿಶೇಷ ಅಂದ್ರೆ 99 ರೂಪೀಸ್ಗೆ ಅಂದ್ರೆ ಪ್ರೊಡ್ಯೂಸರ್ ಮಾಡಿ 99. ಯಾಕಂದ್ರೆ ಎಲ್ಲರೂ ನೋಡೋ ತರ ಹಾಕಿ ಅಂತ. ಸಿನಿಮಾ ಅಂದ್ರೆ ಸ್ಟೂಡೆಂಟ್ಗೆಲ್ಲ ತುಂಬಾ ಕಷ್ಟ ಆಗ್ತದೆ. 200, 250 ರೂಪಾಯಿ, 180 ಸ್ಟೂಡೆಂಟ್ ತುಂಬಾ ಕಷ್ಟ ಆಗುತ್ತೆ. ಆ ಉದ್ದೇಶ ಎಲ್ಲರೂ ನೋಡ್ಬೇಕೋಸ್ಕರ 99 ರೂಪಾಯಿ ಮಾಡಿದ್ದಾರೆ. ಎಲ್ಲ ದಿನ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಅಥರ್ವ ಪ್ರಕಾಶ್ ಮಾತಾಡ್ತಿದ್ದೀನಿ. ನಮ್ಮ ಸಿನಿಮಾ ನಾನ್ ವೆಜ್ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ನನಗೆ ಸ್ಪೆಷಲ್ ಸಿನಿಮಾ, ಯಾಕಂದ್ರೆ ತುಳುನಲ್ಲಿ ಲೀಡ್ ಆಗಿ ಮಾಡ್ತಿದ್ದೀನಿ. ಫಸ್ಟ್ ಸಿನಿಮಾ ಇಂಡಸ್ಟ್ರಿ ಬಂದಿದೆ ಚಾಲಿಪುರಲ್ಲಿ, ನಮ್ಮ ಅಪ್ಪನ ಸಿನಿಮಾದಲ್ಲೇ. ಸೊ ಈಗ ಲೀಡ್ ಕೂಡ ತುಳು ಸಿನಿಮಾದಲ್ಲಿ, ಅವ್ರ ಸಿನಿಮಾದಲ್ಲೇ ಮಾಡ್ತಾ ಇದ್ದೀನಿ. ಸೊ ಅದು ತುಂಬಾ ಖುಷಿ ವಿಚಾರ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇತ್ತು. ಸೊ ಈ ಸಿನಿಮಾಗೂ ಸ್ಪೆಷಲ್ ಸಪೋರ್ಟ್ ಬೇಕಾದ ನಮ್ಮ ಸಿನಿಮಾ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. 99 ರೂಪೀಸ್ ಇಡೀ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ತೆ. 6ಕ್ಕೆ ನಾನ್ ವೆಜ್ ಎಲ್ಲರೂ ಕೂಡ ಬಹುಶಃ ಎಲ್ಲರೂ ಕೂಡ ನಾನ್ ವೆಜ್ ಬಗ್ಗೆ ಗೊತ್ತೇ ಇದೆ. ಆದ್ರೆ ಇಲ್ಲಿ ಯಾವ ನಾನ್ ವೆಜ್ ಅಥವಾ ಸಿನಿಮಾದಲ್ಲಿ ಯಾವ ರೀತಿಯ ನಾನ್ ವೆಜ್ ಇದೆ ಅನ್ನೋದು ನೀವು ಬಂದ್ಮೇಲೆ ಕಂಪ್ಲೀಟ್ ಆಗಿದ್ದು ಕಾಮಿಡಿ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಕೂಡ ಬಹಳ ಚಂದವಾಗಿ ಮಾಡಿದ್ದಾರೆ. ಸೂರಜ್ ಶೆಟ್ಟಿ ಅವರ ಒಂದು ಸ್ಕ್ರಿಪ್ಟ್ ಆಗಿದೆ. ಪ್ರಕಾಶ್ ತುಮ್ಮಿನಾಟ್ ಮತ್ತೆ ಅಥರ್ವ ಪ್ರಕಾಶ್, ಸೊ ಆಮೇಲೆ ದೀಪಕ್ ರೈ ಆಗ್ಲಿ ಅಥವಾ ನಮ್ಮ ಪುಷ್ಪಣ್ಣ ಆಗ್ಲಿ, ಸೊ ಎಲ್ರಿಗೂ ಕೂಡ ಒಂದೊಂದು ಲಿಂಕ್ ಇರುವಂತ ಒಂದೊಂದು ಕ್ಯಾರೆಕ್ಟರ್ಸ್ ಎಲ್ಲ ಅದರಲ್ಲಿ. ಸೊ ಅದರಲ್ಲಿ
ಆ, ಒಂದಕ್ಕಿಂತ ಒಂದು ಭಿನ್ನವಾಗಿರುವಂತ ಕ್ಯಾರೆಕ್ಟರ್ಸ್. ಸೊ ಹಾಗಾಗಿ ಸಿನಿಮಾದಲ್ಲಿ ಕಾಮಿಡಿ ಕಂಪ್ಲೀಟ್ ಇದೆ. ಅದ್ರ ಜೊತೆಯಲ್ಲಿ ಸಿಂಗಲ್ ಸ್ಕ್ರೀನ್ ಏನಿದೆ, ಸಣ್ಣ ಸಣ್ಣ ಸ್ಕ್ರೀನ್ ಅಲ್ಲಿ ಇತ್ತು ಮುಂಚೆ ಕಡಿಮೆಯಲ್ಲಿ ಸಿನಿಮಾ ನೋಡ್ತಾ ಇರೋ ಜನ ಈಗ ಸಾಕಷ್ಟು ಸಣ್ಣ ಸಣ್ಣ ಥಿಯೇಟರ್ ಎಲ್ಲ ಬಂದಾಗ್ತಾ ಬಂದಿದೆ, ಮಲ್ಟಿಪ್ಲೆಕ್ಸ್ ಗಳು ಜಾಸ್ತಿ ಆಗ್ತಿದೆ. ಸೊ ಅಲ್ಲಿ ಆ, ಹಣಗಳನ್ನು ಜಾಸ್ತಿ ಕೊಟ್ಟು ಫ್ಯಾಮಿಲಿಗೆ ಬರೋದು ಸ್ವಲ್ಪ ಕಷ್ಟಕರ. ಸೊ ಹಾಗಾಗಿ ಪ್ರಕಾಶ್ ಪಾಂಡೇಶ್ವರ್ ಅವರು ಈ ಸಲ 99ಗೆ ಎಲ್ಲರನ್ನ ಸಿನಿಮಾಕ್ಕೆ, ಥಿಯೇಟರ್ಗೆ, ಮಲ್ಟಿಪ್ಲೆಕ್ಸ್ಗೆ ಬನ್ನಿ ಅನ್ನೋಂತ ಒಂದು ಒಳ್ಳೆಯ ಒಂದು ಇನ್ವಿಟೇಷನ್ ಅನ್ನು ಕೂಡ 99 ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಎಲ್ಲರೂ ಕೂಡ ದಯಮಾಡಿ ಅದನ್ನ ಹೈಲೈಟ್ ಮಾಡಿ ಅಂಡ್ ಎಲ್ಲರೂ ಕೂಡ ಥಿಯೇಟರ್ಗೆ ಬರುವ ಹಾಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು. ಅಲ್ಲ, ನಮ್ಮ ಸಿನಿಮಾ ಓಡಿದ್ರು ಸಹ ನಮಗೆ ಲಾಭ ಇಲ್ಲ. ಯಾಕಂದ್ರೆ ಇದು 99 ಬಿಡುವಾಗ ನಾವು ಮಲ್ಟಿಪ್ಲೆಕ್ಸ್ ಹತ್ರ ತುಂಬಾ ಚರ್ಚೆ ಮಾಡಿದೆ, ನಾನು ಅದ್ರ ಬಗ್ಗೆ ಕೇಳಿದ್ರೆ, ನಾನು ಜನರು ಬರ್ತಾ ಇಲ್ಲ, ಜನರು ಒಮ್ಮೆ ಥಿಯೇಟರ್ಗೆ ಬಂದ್ರೆ ಅದು ರೂಟೀನ್ ಆಗಿ ಆಗ್ತದೆ. ಜನರು ಒಮ್ಮೆ ಥಿಯೇಟರ್ಗೆ ನಾವೊಂದು ಯಾವ್ದು ಈಗ ಒಂದು ಪೆಗ್ ಕುಡಿದ್ರೆ ಇನ್ನೊಂದು ಪೆಗ್ ಕುಡಿಯುವಾಗ ಆಗ್ತಲ್ಲ, ಅದೇ ರೀತಿ ಇದು ಸಹ ಸಿನಿಮಾ ಥಿಯೇಟರ್ಗೆ ಬಂದ ಕೂಡಲೇ ಆಗ್ತದೆ. ಜನರು ಬರ್ತಾ ಹೋಗ್ತದೆ, ಅವರಿಗೆ ಸಹ ಲಾಭ. ಅದನ್ನ ಅವರಿಗೆ ಕನ್ವಿನ್ಸ್ ಮಾಡಿದ್ರು ನಾವು, ಹೀಗೆ ಸಂಗತಿ ಈ ವಿಷಯ ಅಂತ ಹೇಳಿದ ಕೂಡಲೇ ಮತ್ತೆ ಅದಕ್ಕೆ ಅವ್ರು ಒಪ್ಪಿದ್ರು, ಓಕೆ ಇದೊಂದು ನೋಡುವ ಅಂತೇಳಿ. ಇನ್ನು ಹೇಳಿಕೆ ಆಗುದು, ಇನ್ನು ಬರೋ ಸಿನಿಮಾ ಕೂಡ 99 ರೂಪಾಯಿ ಆಗ್ಲಿಕ್ಕೆ ಚಾನ್ಸ್ ಉಂಟು. ಅಲ್ಲ, ಒಮ್ಮೆಲೆ 90 ಕೊಡೋದಕ್ಕೆ ಕೊಡಿದ್ರು, ಅದಕ್ಕೆ 30 ಖಂಡಿತ ಮಾತು ಚೆಂದ ಇದ್ರೆ ಖಂಡಿತ ಬರ್ತದೆ. ಹೌದಾ, 50% ಅವ್ರಿಗೆ ಕೊಡ್ಲೇಬೇಕು. 50 ನಮ್ದು ಇಲ್ಲ 50 99 ಅಲ್ಲಿ 50 ದೊಡ್ಡ ವಿಷಯ. ಅವ್ರು ಸಪೋರ್ಟ್ ಮಾಡಿದ್ರು ನಂಗೆ. ಏನೋ ಯಾವುದು ಖಂಡಿತ ತುಳು ಪಿಕ್ಚರ್ಗೆ ಥಿಯೇಟರ್ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಈಗ ಮಲ್ಟಿಪ್ಲೆಕ್ಸ್ನವರು ಹೆಚ್ಚಿನವರು ಬದುಕುದೇ ತುಳು ಪಿಕ್ಚರ್ ಅಲ್ಲಿ. ದಯಮಾಡಿ 99 ರುಪೀಸ್ ನೀವೆಲ್ಲ, ನಿಮಗೋಸ್ಕರ ನಾವು ಒಂದು ಶೋ ಇಟ್ಟಿದ್ದೇವೆ. ಫೆಬ್ರವರಿ 6 ತಾರೀಕಿಗೆ ಬೆಳಿಗ್ಗೆ 10 ಕಾಲಕ್ಕೆ ಫ್ಯಾಮಿಲಿ ಸಮೇತ ನೀವು ಬರ್ಬೇಕು. ಎಲ್ಲರೂ ಸಹ ನೋಡಿ, ಇದೊಂದು ನಿಮ್ಗೆ ಫ್ಯಾಮಿಲಿ. ಯಾಕಂದ್ರೆ ಪತ್ರಕರ್ತರು ಮಾತ್ರ ಬರ್ತಲ್ಲ, ಪತ್ರಕರ್ತರ ಫ್ಯಾಮಿಲಿ ಸಹ ಕರ್ಕೊಂಡು ಬರ್ಬೇಕು.